ನಮಸ್ಕಾರ ಎಲ್ರಿಗೂ ಪ್ರಸಿದ್ಧ ಎಳಸ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೊಂದು ಸುಂದರವಾಗಿರುವಂತಹ ಪ್ರತ್ಯಂಗರ ದೇವಿ ವಿಗ್ರಹನ ಪರಿಚಯ ಮಾಡ್ತೀನಿ. ಇದನ್ನ ಸಿಂಹಮುಖಿ ಅಥವಾ ನಾರಸಿಂಹಿ ಅಂತ ಕೂಡ ಕರೀತಾರೆ. ಸುಮಾರಷ್ಟು ವಿಗ್ರಹಗಳನ್ನ ನಿಮ್ಗೆ ತೋರಿಸಿದ್ದೀನಿ. ಇದು ಕಂಪ್ಲೀಟ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಆಗಿರುತ್ತೆ. ಇದು ಸುಮಾರು 10 ರಿಂದ 12 ಇಂಚಷ್ಟು ಎತ್ತರ ಬರುವಂತದ್ದು. ಹಿಂದ್ಗಡೆಯಿಂದ ಈ ತರ ಕಾಣುತ್ತೆ. ಇದನ್ನ ಒಂದು 360 ವ್ಯೂ ನಲ್ಲಿ ನೋಡ್ತಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಬನ್ನಿ.